ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಕಾಶಿಕಟ್ಟೆ ಸಮೀಪ ಸುಮಾರು 12 ಅಡಿ ಉದ್ದವಿರುವ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿದೆ. ಈ ಬೃಹದಾಕಾರದ ಕಾಳಿಂಗನನ್ನ ಉರಗ ಪ್ರೇಮಿ ಮಾಧವ ಅವರು ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದಲ್ಲಿರುವ ಕಾಶಿಕಟ್ಟೆ ಅನ್ನುವ ಪ್ರದೇಶದಲ್ಲಿ ಈ ಒಂದು ಕಾಳಿಂಗ ಪತ್ತೆಯಾಗಿದೆ. ಸುಮಾರು 12 ಅಡಿ ಉದ್ದವಿರುವಂತಹ ಈ ಒಂದು ಕಾಳಿಂಗನನ್ನ ವೃತ್ತಿಯಲ್ಲಿ ಚಾಲಕಲಾಗಿರುವ ಮಾಧವ ಅವರು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. 2000 ಇಸ್ವಿಯಿಂದ ಹಾವು ಹಿಡಿಯುವ ಹವ್ಯಾಸ ರೂಢಿಸಿಕೊಂಡಂತಹ ಇವರು ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಈವರೆಗೆ ಸುಮಾರು 11,000ಕ್ಕೂ ಅಧಿಕ ಹಾವುಗಳನ್ನು ಹಿಡಿದು ರಕ್ಷಿಸಿದ್ದಾರೆ. ಇವರು ಕೆಲವು ತಿಂಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರ ನದಿ ಪರಿಸರದಲ್ಲಿ ಇದೇ ತರ ಸುಮಾರು 11 ಅಡಿ ಉದ್ದದ ಕಾಳಿಂಗವನ್ನು ಹಿಡಿದಿದ್ರು. ಇದೊಂದು ಬೃಹತ್ ಗಾತ್ರದ ಕಾಳಿಂಗ ಆಗಿದ್ದು ಸುತ್ತಮುತ್ತಲಿನ ಜನ ಬಹಳಷ್ಟು ಭಯಭೀತರಾಗಿದ್ರು. ಕಾರಣ ಅತ್ಯಂತ ದೊಡ್ಡ ಗಾತ್ರದ ಕಾಳಿಂಗ ಇದು 12 ಅಡಿಯಷ್ಟು ಉದ್ದ ಇತ್ತು. ಮಾಧವ್ ಅವರು ಈಗಾಗಲೇ ಸಾಕಷ್ಟು ಹಾವುಗಳನ್ನು ಹಿಡಿಯೋದ್ರ ಮೂಲಕ ಅವರು ಆ ಪ್ರದೇಶಕ್ಕೆ ಚಿರಪರಿಚಿತರು, ವೃತ್ತಿಯಲ್ಲಿ ಚಾಲಕರಾಗಿದ್ರು. ಅವರು ಈ ಒಂದು ಬೃಹತ್ ಕಾಳಿಂಗನನ್ನು ಹಿಡಿದು ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ.